2017ರಲ್ಲಿ ನಡೆದ ಯಮನ್ ಪ್ರಜೆಯ ಕೊಲೆ ಆರೋಪದ ಮೇಲೆ ಯಮನ್ನಲ್ಲಿ ಮರಣದಂಡನೆ ಶಿಕ್ಷೆ ವಿಧಿಸಲಾದ ಭಾರತದ ನರ್ಸ್ ನಿಮಿಷಾ ಪ್ರಿಯಾಳ ಮರಣದಂಡನೆಯನ್ನು ಮುಂದೂಡಲಾಗಿದೆ. ಸೂಫಿ ವಿದ್ವಾಂಸರು ಮತ್ತು ಸಂತ್ರಸ್ತನ ಕುಟುಂಬದ ನಡುವೆ ಭಾರತೀಯ ಗ್ರ್ಯಾಂಡ್ ಮುಫ್ತಿ ಕಾಂತಪುರಂ ಎಪಿ ಅಬುಬಕರ್ ಮುಸ್ಲಿಯಾರ್ ಅವರ ಮಧ್ಯಸ್ಥಿಕೆಯಿಂದ ಪ್ರಾರಂಭವಾದ ನಿರ್ಣಾಯಕ ಮಾತುಕತೆಗಳ ಬಳಿಕ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ನಾಳೆ ಅಂದರೆ ಬುಧವಾರ ಜುಲೈ 16ರಂದು ನಿಮಿಷಾ ಪ್ರಿಯಾಳ ಮರಣದಂಡನೆಗೆ ದಿನಾಂಕ ನಿಗದಿಯಾಗಿತ್ತು. ಆದರೆ ಮೃತ ತಲಾಲ್ ಅಬು ಮಹಿದಿ ಅವರ ಕುಟುಂಬ ಈಗ ಅದನ್ನು ಮುಂದೂಡಲು ಒಪ್ಪಿಕೊಂಡಿದೆ. ಇದು ಕ್ಷಮಾದಾನ ಪಡೆಯುವ ನಿರಂತರ ಪ್ರಯತ್ನಗಳಲ್ಲಿ ಮೊದಲ ಪ್ರಮುಖ ಪ್ರಗತಿಯಾಗಿದೆ. ವರ್ಷಗಳಿಂದ ತಲಾಲ್ ಅವರ ಕುಟುಂಬ ಬ್ಲಡ್ ಮನಿ ಸ್ವೀಕರಿಸಲು ಅಥವಾ ಕ್ಷಮಾದಾನವನ್ನು ಪರಿಗಣಿಸಲು ನಿರಾಕರಿಸಿತ್ತು. ಆದರೂ ಪ್ರಮುಖ ಸೂಫಿ ವಿದ್ವಾಂಸರ ನೇತೃತ್ವದಲ್ಲಿ ನಿರಂತರ ಸಂವಾದ ಬಳಿಕ ಅವರು ಮರುಪರಿಶೀಲಿಸುವಂತಹ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾರೆ. ಬ್ಲಡ್ ಮನಿ ಬದಲಾಗಿ ನಿಮಿಷಾ ಅವರನ್ನು ಕ್ಷಮಿಸುವ ಸಾಧ್ಯತೆ ಇತ್ತು. ಈ ಬಗ್ಗೆ ಕುಟುಂಬ ಈಗ ಸನಾ ನ್ಯಾಯಾಲಯಕ್ಕೆ ತಿಳಿಸುವ ಸಾಧ್ಯತೆ ಇದೆ ಎಂದು ಸೇವ್ ನಿಮಿಷಾ ಪ್ರಿಯಾ ಆಕ್ಷನ್ ಕೌನ್ಸಿಲ್ ತಿಳಿಸಿದೆ.